ವ್ಯಾಪ್ತಿಗೆ ಅದನ್ನೇ ಗವರ್ಮೆಂಟ್ ಫಾರ್ಮೇಷನ್ ಸೆಕ್ರೆಟರಿ ಲೆವೆಲಲ್ಲಿ ಆಗುವಂಥದ್ದು ನಾವೊಂದು ಹಾಗೆ ರಿಪೋರ್ಟ್ ಮಾಡಿದ್ದಾರೆ ಇಲ್ಲಿಂದ. ಈಗ ನಾಳೆ ಫಾರ್ಮೇಷನ್ ಆಗುತ್ತೆ ಅಲ್ಲ ಗೌರ್ಮೆಂಟ್ ಮಾತ್ರ ಆಗ್ಬೋದು ಅನ್ನೋದು. ಆದರೆ ಇಲ್ಲಿ ಒಂದು ಹಂತದಲ್ಲಿ ಅವರು ಅಮಾಯಕರು ಅಂತ ಆಗ್ತದೆ ಅಲ್ಲ. ಅವರ ಹಿಂದಿರುವ ಈ ಕುತಂತ್ರಿಗಳಿದಾರಲ್ಲ, ನಮ್ಮ ಹುಡುಗರಿಂದಲೇ ಬೆಳೆದು ಅವರನ್ನೇ ಈ ಥರ ಮಾಡುವವರು. ಅವರಿಗೊಂದು ತಕ್ಕ ಶಾಸ್ತಿ ಮಹಾಲಿಂಗೇಶ್ವರ ದೇವರೇ ಮಾಡಬೇಕಷ್ಟೇ. ಇದು ಭಾರಿ ಆಯಿತು. ದೊಡ್ಡ ದೊಡ್ಡ ಮುಖಂಡರುಗಳು ಬಂದು ಕಾಂಗ್ರೆಸ್ ಮಾಡಿಸಿದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಡೀ ಊರಿಗೆ ಗೊತ್ತುಂಟು ಯಾರು ಮಾಡಿಸಿದ್ದು ಅಂತ. ಅವರಿಗೆ ಮುಖ ತೋರಿಸುವ ನೈತಿಕತೆ ಇಲ್ಲ, ಬರಲೂ ಇಲ್ಲ. ಮಠಂದೂರು ಬರಲಿಲ್ಲ, ಡಿ ವಿ ಅವರು ಬರಲಿಲ್ಲ, ನಳಿನ್ ಕುಮಾರ್ ಕಟೀಲ್ ಬರಲಿಲ್ಲ. 3 ಜನ ಒಪ್ಪಿಕೊಂಡ್ರು, ಅವರೇ ಮಾಡಿದಂತ ಒಪ್ಪಿಕೊಂಡ್ರು. ಈ ಒಂದು ಘಟನೆ ಒಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಅಂತ ಹೇಳೋದನ್ನ ಇಚ್ಛೆ ಪಡ್ತೀನಿ. ಮತ್ತೆ ಈ ಘಟನೆಯನ್ನು ಮಾಡಿರತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಮತ್ತೆ ಇದರ ಹಿಂದೆ ಇರತಕ್ಕಂಥವ್ರು ಎಲ್ಲರೂ ಸಹ ಈಗ ಮಹಾಲಿಂಗೇಶ್ವರ ಸ್ವಾಮಿಯೇ ಅವರಿಗೆ ಏನು ತಕ್ಕ ಸಾಕ್ಷಿ ಮತ್ತೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತಲೂ ಸಹ ನಾವು ದೇವರಲ್ಲಿ ಬೇಡ್ತೀವಿ. ಮತ್ತೆ ಈ ರೀತಿಯಾದಂತಹ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡುವಂಥದ್ದು, ಕಾರ್ಯಕರ್ತನಿಗೆ ಈ ರೀತಿಯಾದಂತಹ ನೋವುಂಟು ಮಾಡಿದ್ರಲ್ಲಿ ಆ ನೋವುಂಟು ಮಾಡಿದಂಥವ್ರಿಗೂ ಸಹ ತಕ್ಕನಾದಂತಹ ಸಾಕ್ಷಿ ಆಗೇ ಆಗುತ್ತೆ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಇದು ಕಾರ್ಯಕರ್ತ ಎಲ್ಲೋ ಈ ರೀತಿಯಾಗಿ ಆದಂತ ಸಂದರ್ಭದಲ್ಲಿ ಅವನು ಧೃತಿಗೆಡ್ತಾನೆ ಅಂತ ಹೇಳೋದಲ್ಲ. ಈ ರೀತಿಯಾದಂತಹ ಏಟುಗಳನ್ನ ತಿಂದೆ ನಾವೆಲ್ಲ ಬೆಳೆದಿರತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರ್ಯಕರ್ತನೂ ಧೃತಿಗೆಡೋದಿಲ್ಲ. ಮುಂದೆ ಈ ರೀತಿಯಾದಂತಹ ಯಾವುದೇ ಹೋರಾಟಕ್ಕೂ ಸಹ ಸಿದ್ಧನಾಗಿರ್ತಾನೆ. ಮತ್ತೆ ಈ ರೀತಿಯಾದಂತಹ ನಪುಂಸಕ ರೀತಿಯಲ್ಲಿ ಬೆನ್ನ ಹಿಂದೆ ನಿಂತ್ಕೊಂಡು ಈ ರೀತಿಯಾಗಿ ಮಾಡುವಂಥದ್ದು ಸಹ ಒಂದು ಕೆಟ್ಟ ಪ್ರವೃತ್ತಿಯಾಗಿದೆ. ಈ ಪ್ರವೃತ್ತಿಗೆ ಯಾವತ್ತೂ ದಕ್ಷಿಣ ಕನ್ನಡ ಜಿಲ್ಲೆ ಒಪ್ಪೋದಿಲ್ಲ. ಮತ್ತೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರುಗಳು ಈ ರೀತಿಯಾದಂತಹ ಯಾವುದೇ ದೌರ್ಜನ್ಯಕ್ಕೆ ಒಳಗಾದ್ರೂ ಸಹ ಅದನ್ನ ಮತ್ತೆ ಎದ್ದು ನಿಂತು ಅದನ್ನ ಎದುರಿಸುವಂತ ಶಕ್ತಿ ಇರತಕ್ಕಂಥ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ಇವೆಲ್ಲವೂ ಸಹ ನಾವೇನೋ ಮಾಡಿ ಕಾರ್ಯಕರ್ತನಿಗೆ ಮತ್ತೆ ಜೊತೆಲಿರ್ತಕ್ಕಂಥವ್ರಿಗೆ ಹೆದರಿಸಬಹುದು ಅಂತ ಹೇಳ್ತಕ್ಕಂಥ ವಿಚಾರ ಏನಾದ್ರು ಇದ್ರೆ ಅದು ಸುಳ್ಳು. ಮತ್ತೆ ನಿಮ್ಮ ಆ ಕನಸನ್ನ ಬಿಟ್ಬಿಡಿ. ನಾವು ಇವತ್ತಲ್ಲ ನಾಳೆ ಹೋರಾಟವನ್ನು ಮಾಡಿ ನಮ್ಮ ಅಚಲವಾದ ನಿಲುವೇನಿದೆ ಅದನ್ನ ಮತ್ತೆ ನಾವು ಸಾಬೀತು ಮಾಡೇ ಮಾಡ್ತೀವಿ. ಆ ಹೋರಾಟಕ್ಕೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.